25 ವರ್ಷದ ವಾರ್ಷಿಕ ನಡಪರಂಟೆಲಂಜಿ ಐಕ್ ದೇವರನ ಸಂಪೂರ್ಣ ಅನುಗ್ರಹ ಕೃಷ್ಣ ಮುಖ್ಯ ಪ್ರಾಣರ ಪ್ರಾರ್ಥನೆ ಐಕ್ ಬೋಡಾಪಿನ ಆರ್ಥಿಕವಾದ ಮಾತ ಪದಕ ಬರಡು ಮಾತೆರ್ಲ ಜನಕುಲು ಎಲ್ಲ ಕಾರ್ಯಕ್ರಮ ಬತ್ತು ಸೇರೋಡು ಎಡ್ಡ ನಡಪಡಂದು ಕೃಷ್ಣ ದೇವರ ಪ್ರಾರ್ಥನೆ ತಿಮ್ಮಯ್ಯ ನಿಕಟಪೂರ್ವ ಅಧ್ಯಕ್ಷರು ಓಂ ಪ್ರೆಸ್ ಆಶಯಗಳನ್ನು ಇನ್ನೆಲ್ಲ ವೇದಿಕೆ ಬರುವುದಿಲ್ಲ ನಮ್ಮೊಟ್ಟಿಗೆ ಕೊಡಗಿನಲ್ಲಿ ವ್ಯಕ್ತಿಯಿದ್ದಾರೆ ಗಿರೀಶ್ ಅಧ್ಯಕ್ಷರು ನಾಗಕನ್ನಿಕೆ ಕ್ಷೇತ್ರ ಆಶಯಗಳನ್ನು ಇನ್ನೆಲ್ಲ ವೇದಿಕೆ ಬರುವುದಿಲ್ಲ ನಮ್ಮೊಟ್ಟಿಗೆ ಕೊಡಗಿಗಣ್ಯ ವ್ಯಕ್ತಿಯಿದ್ದಾರೆ ಭಾಸ್ಕರ ಕಟ್ಟಿ SK ಕ್ಯಾಟರ್ಸ್ ಇನ್ನೆಲ್ಲ ವೇದಿಕೆ ಬರುವುದನ್ನು ಕೇಳುವುದಿಲ್ಲ ನಮ್ಮ ಶ್ರೀ ಕೊಡಗಜ್ಜ ಸೇವಾ ಸಮಿತಿಯ ಅಧ್ಯಕ್ಷರಾಂಚಿನ ಶ್ರೀಯುತ ಶ್ರೀಧರ್ ಕುಮಾರ್ ಅಧ್ಯಕ್ಷರೇ ಕೊಡಗಜ್ಜ ಸೇವಾ ಸಮಿತಿ ವೇದಿಕೆ ನಮ್ಮ ಈ ಬಳ್ಳಿ ಪರ್ವದ ಅಧ್ಯಕ್ಷರಾಂಚಿನ ರೇಷ್ಮಾ ಅನಿಲ್ ಮೇರ್ಲಾ ದಯಮಾನದ ವೇದಿಕೆ ಕೇಳುವುದಿಲ್ಲ ಈ ಮಾತ ಬಿಂದಿರಿಗಳ ಸ್ವಾಗತ ಕೋರುವವರಿಗೆ ನಮ್ಮ ಕೊಡಗಜ್ಜ ಸೇವಾ ಸಮಿತಿಯ ಗೌರವಾಧ್ಯಕ್ಷರಾಂಚಿನ ವಿನೋದ್ ಗುಂಬಲ ಶ್ರೀ ಕೊಡಗಜ್ಜ ಸೇವಾ ಸಮಿತಿ ಮಹಿಳಾ ಸೇವಾ ಸಮಿತಿ ನೇತಾ ಆಶಯ ಕೊಡಗಜ್ಜನ 25ನೇ ವಾರ್ಷಿಕ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಈ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಲಿರುವ ನಮ್ಮ ಹಿರಿಯರು ಪೂರ್ವಗಳ ಪರಿಚಿತರಾಗಿರುವಂಥ ಶ್ರೀಯುತ ಸದಸ್ಯರು ಇನ್ನೆರಡು ಈ ಕೊಡಗಜ್ಜ ಸೇವಾ ಸಮಿತಿ ಮತ್ತು ಮಹಿಳಾ ಸೇವಾ ಸಮಿತಿ ನೇತೃತ್ವವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡಿದ್ದೀವಿ. ಇವರಿಗೆ ಗೌರವಾಧ್ಯಕ್ಷರಾಗಿರುವಂಥ ಶ್ರೀ ಯೋಗೇಂದ್ರ ಇದ್ದರೆ ಕುಂಬದ್ದು ಸ್ವಾಗತಿಸುವಂತೆ ಕೇಳುವುದು.
ನಮ್ಮ ಊರಿನ ಶ್ರೀಮಾನ್ ತಿಮ್ಮಯ್ಯ ಆಶ್ರಯ ಕೊರಗಿ ಇವರೆಲ್ಲ ನಮ್ಮ ಪ್ರಗತ ಸೇವಾ ಸಮಿತಿ ಮತ್ತು ಮಹಿಳಾ ಸೇವಾ ಸಮಿತಿಯ ಪರವಾದ ಪ್ರೀತಿಪೂರ್ವಕವಾದ ಸ್ವಾಗತಿಸಿದರು. ಇವರಿಗೆ ವಜ್ರೇಶ್ ಬೇರೆ ಕೂಗಟ್ಟು ಸ್ವಾಗತಿಸಿಕೊಳ್ಳಲು ವಿನಂತಿ ಮಾಡಿದರು. ನಗರ ಶ್ರೀಯುತ ಗಿರೀಶ್ ಆಶ್ರಯ ಕೊರಗಿ ಇವರೇ ನಮ್ಮೊಟ್ಟಿಗೆ ಇವರೆಲ್ಲ ಶ್ರೀ ಕರಗಜ್ಜ ಸೇವಾ ಸಮಿತಿ ಮತ್ತು ಮಹಿಳಾ ಸೇವಾ ಸಮಿತಿಯ ಪರವಾದ ಆತ್ಮೀಯವಾದ ಸ್ವಾಗತಿಸಿದರು. ಇವರಿಗೆ ಕರಗಜ್ಜ ಸೇವಾ ಸಮಿತಿಯ ಮಾಜಿ ಅಧ್ಯಕ್ಷರಾಗಿದ್ದ ಶ್ರೀಯುತ ಕಿರಣ್ ಇವರು ಕೂಗಟ್ಟು ಸ್ವಾಗತಿಸಿಕೊಳ್ಳಲು ವಿನಂತಿ ಮಾಡಿದರು. ನನ್ನರೇ ನಮ್ಮ ಆತ್ಮೀಯರಾಗಿದ್ದ ಶ್ರೀಯುತ ಭಾಸ್ಕರ್ ಗಟ್ಟಿ ಇವರೆಲ್ಲ ಇವರೆಲ್ಲ ಶ್ರೀ ಕರಗಜ್ಜ ಸೇವಾ ಸಮಿತಿ ಮತ್ತು ಮಹಿಳಾ ಸೇವಾ ಸಮಿತಿಯ ಪರವಾಗಿ ಆತ್ಮೀಯವಾದ ಸ್ವಾಗತಿಸುವುದಿಲ್ಲ. ಇವರಿಗೆ ಶೇಖರ್ ಗುರುಸ್ವಾಮಿ ಇವರು ಮತ್ತು ಕೂಗರ್ದು ಸ್ವಾಗತಿಸುವುದನ್ನು ನಂಜನೆ ನಮ್ಮ ಶ್ರೀ ಕರಗಜ್ಜ ಸೇವಾ ಸಮಿತಿ ಮತ್ತು ಮಹಿಳಾ ಸೇವಾ ಸಮಿತಿಯ ಕರಗಜ್ಜ ಸಮಿತಿಯ ಅಧ್ಯಕ್ಷರಾಗಿದ್ದ ಶೀತಲ್ ಕುಮಾರ್ ಇವರೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತಿಸಿದರೆ ಇವರಿಗೆ ಕಾರ್ತಿಕ್ ಇವರು ಕೂಗರ್ದು ಸ್ವಾಗತಿಸಿಕೊಂಡು ಅಂಜನೆ ನಮ್ಮ ಬೆಳ್ಳಿ ಹಬ್ಬ ಮಹೋತ್ಸವದ ಮಹಿಳಾ ಸಮಿತಿ ಅಧ್ಯಕ್ಷರಾಗಿದ್ದ ಶ್ರೀಮತಿ ರೇಷ್ಮಾ ನೀಲೂರು ಇವರೆಲ್ಲ ನಮ್ಮ ಕರಗಜ್ಜ ಸೇವಾ ಸಮಿತಿ ಮತ್ತು ಮಹಿಳಾ ಸೇವಾ ಸಮಿತಿಯ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತಿಸಿದರೆ ಇವರನ್ನು ಶ್ರೀಮತಿ ಮೋಹಿನಿ ಇವರು ಕೂಗರ್ದು ಸ್ವಾಗತಿಸಿಕೊಂಡು ವಿನಂತಿಸಿದರು. ಅಂಜನೆ ವೈದ್ಯರ ಮಾತರೆಲ್ಲ ಸ್ವಾಗತಿಸಿಕೊಂಡು ಮಾಧ್ಯಮ ಮಿತ್ರರನ್ನು ಸ್ವಾಗತಿಸಿಕೊಂಡು ಶ್ರೀ ಕರಗಜ್ಜ ಸೇವಾ ಸಮಿತಿ ಮಹಿಳಾ ಸೇವಾ ಸಮಿತಿ ಆಶಯ ಕುಂಬಾಲ ಮುಖ್ಯವಾಸಿ ನಡೆಗೊಂಡಿನ ಈ ವರ್ಷದ ಬಳ್ಳಿ ಪರ್ವದ ಈ ರಜತ ಸಂಭ್ರಮದ ಕಾರ್ಯಕ್ರಮದ ಧಾರ್ಮಿಕ ಮಕ್ಕಳ ಅಂಚನೆ ಆಯ್ತ ಪರ್ಪನ ಪ್ರಾಸ್ತಾವಿಕ ವಿಷಯವನ್ನು ನಮ್ಮ ತಿಳಿಪಾಯರು ನಮ್ಮ ಕರಗಜ್ಜ ಸೇವಾ ಸಮಿತಿಯ ಅಧ್ಯಕ್ಷರ ಆನಂದ್ ಎಂ ಮೇಲೆರೆದಿದ್ದ ಪ್ರಾಸ್ತಾವಿಕ ಭಾಷಣ. ಆತ್ಮೀಯರೇ, ಶ್ರೀ ಕರಗಜ್ಜ ಸೇವಾ ಸಮಿತಿ ಪಕ್ಕ ಮಹಿಳಾ ಸೇವಾ ಸಮಿತಿಯಿಂದ ಬೊಳ್ಳಿ ಪರ್ವದ ಆಮಂತ್ರಣ ಪತ್ರಿಕೆ ಬೆಳಗದ ಬಗ್ಗೆ ಪ್ರಾಸ್ತಾವಿಕವಾದ ನಿಖಲ ತುಂಬು ರೆಡ್ಡು ಪಾತ್ರ ನಿಶ್ಚಿಸದೆ ತುಂಬದಾದ ಸ್ವಾಮೀಜಿನ ಪಾತ್ರವನ್ನು ವಂದಿಸದು ಅಂಚೆನೆ ಅತಿಥಿಗಳನ್ನು ವಂದಿಸೊಂದು ಕೊರಗಜ್ಜನ ಕಟ್ಟೆ 25 ವರ್ಷದ ತುಂಬು ನಮ್ಮ ಹಿರಿಯರು ಒಂದು ಕಲ್ಲು ಪಾಡ್ದು ಕೊರಗಜ್ಜನ ಪ್ರಾರ್ಥನೆ ಮಂತಂತೀರಿ ಕ್ರಮೇಣ ಐಕ್ಯಪೋಡೈನ ಎಲ್ಲ ಕಟ್ಟೆ ಕಟ್ಟದು ಆರಾಧನೆ ಮಂತಂದು ಬರೋದಿತ್ತೇವೆ. ಐದು ಪಕ್ಕ ಊಟಗಳ ಮಾತ ಸಾಕಾರರು ನೂತನವಾದ ಕೊರಗಜ್ಜನ ಕಟ್ಟೆ ಗುಳಿಗಜ್ಜನ ಕಟ್ಟೆ ಭಂಡಾರ ಮನೆ ಕೊರಗಜ್ಜ ಸಭಾಂಗಣ ಮಲ್ತ ಇಂದು ಮಾತ ಊರ್ದ ಮಕ್ಕಳ ಸಾಯಡು ಇಂದು ಸಾಧ್ಯ ಆಗ್ತದೆ. ನಮ್ಮ ಸಮಿತಿ ಕರಿನ 25 ವರ್ಷದಿಂಚಿ ಜನಪದ ಸಾಮಾಜಿಕ ಪಕ್ಕ ಧಾರ್ಮಿಕ ಕಾರ್ಯಕ್ರಮ ನಡಪನ್ನು ಬೈತೇನೆ. ಕರಿನ ಕೊರೋನಾ ಸಂದರ್ಭಡು ಅನೇಕ ಪದವಿಗೆ ನಮ್ಮ ಜನಪ್ರಿಯ ಶಾಸಕರಾಯಿನ ಏಟಿ ಖಾದರ ಪಕ್ಕ ಸಮಿತಿ ವತಿದು ಸುಮಾರು 150 ಆಹಾರದ ಕಿಟ್ ಕೊಡ್ತಾರೆ. ಅಂಚನೆ ನಮ್ಮ ಸಮಿತಿಲಿ ಹೋಮಿಯೋಪತಿ ಚಿಕಿತ್ಸೆ ಶಿಬಿರ, ಆಯುಷ್ಮಾನ್ ಕಾರ್ಡ್ ಚಿಕಿತ್ಸೆ ಶಿಬಿರ, ಲಸಿಕಾ ಕಾರ್ಯಕ್ರಮದ ಶಿಬಿರವನ್ನು ಮಲ್ತ ಲಸಿಕಾ ಕಾರ್ಯಕ್ರಮ ಪ್ರಥಮ ಡೋಸುಡು 150 ಜನಕ್ಕೆ ಪ್ರಯೋಜನ ಪಡುತ್ತೇವೆ. ಎರಡನೇ ಡೋಸುಡು 150 ಜನ ಪ್ರಯೋಜನ ಪಡುತ್ತೇವೆ. ಕರ್ಣಸತ್ತಿ SLC ಪರೀಕ್ಷೆ ವಿಶಿಷ್ಟ ಶ್ರೇಣಿ ಪಾಸಾಯಿನ ವಿದ್ಯಾರ್ಥಿಗಳನ್ನು ಸನ್ಮಾನ ಮಾಡ್ತದ. ನಮ್ಮ ಸಮಿತಿ ಅನೇಕ ಜನಕ್ಕೂ ವೈದ್ಯಕೀಯ ಚಿಕಿತ್ಸೆಗೂ ಪಣದ ಸಹಾಯ ಮಾಡ್ತಾರೆ. ಪಕ್ಕ ಆಹಾರದ ಕಿಟ್ ಎಲ್ಲ ಕೊಡ್ತಾರೆ. ಅನೇಕ ಪಾಪದ ಕೆಳಗೆ ಆರ್ಥಿಕ ಸಹಾಯ ಮಾಡ್ತದ. ನಮ್ಮ ಸಮಿತಿಗೆ 25 ವರ್ಷದ ಸಂಭ್ರಮದ ಸಲುವಾದ ಅನೇಕ ಧಾರ್ಮಿಕ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಲ್ತೊಂದಿಲ್ಲ. ಅನೇಕ ನಿಗಲ ಮಾತ ಸಾಕಾರಗೊಳ್ಳುವ ವಿನಂತಿ ಮಲ್ತೊಂದಿಲ್ಲ. ಇಂಕಲ ಕರಗಜ್ಜ ಸೇವಾ ಸಮಿತಿ ಪಕ್ಕ ಮಹಿಳಾ ಸೇವಾ ಸಮಿತಿ ರಜತ ಸಂಬಂಧದ ಧಾರ್ಮಿಕ ಕಾರ್ಯಕ್ರಮಗಳು 7 ಗುರುವಾರ ಶುರುವಾಯಿನ 17 ತಾರೀಕು ಅಂಗಾರದ ಮೊಟ್ಟ ನಡೆಪೆಂಡು 7 ತಾರೀಕಿನ ಗುರುವಾರ ಕಾಂಡೆ 6 ಗಂಟೆಗೆ ಸರಿಯಾದ ಕೊರಗಜ್ಜನ ಕಟ್ಟೆಯ ಸ್ಥಳ ಶುದ್ಧೀಕರಣ ಘನಹೋಮ ನಡೆಪೆಂಡು ಬೈಯಡೆ 7:30 ರಾತ್ರಿ 1 ಗಂಟೆ ಮುಟ್ಟ ಸತ್ಯನಾರಾಯಣ ಭಜನಾ ಮಂದಿರ ಬಗಾಂಬಿಲ ಮುಕ್ಲಿಟ್ಟು ಭಜನಾ ಕಾರ್ಯಕ್ರಮ 5 ಪಕ್ಕ ಅನ್ನ ಸಂತರ್ಪಣೆ ನಡೆಪೆಂಡು
4 ಶುಕ್ರವಾರದಲ್ಲಿ ಕಾಂಡೆ 10ಕ್ಕೆ ಸರಿಯಾದ ಸಾರ್ವಜನಿಕ ಸತ್ಯನಾರಾಯಣ ಪೂಜೆ, ಮಧ್ಯಾಹ್ನ 1 ಗಂಟೆಗೆ ಸರಿಯಾದ ಮಹಾಪೂಜೆ, ಎಳ್ಳುಕ್ಕ ಮಹಾ ಅನ್ನ ಸಂದರ್ಭ ನಡಪುಂಟು. ಬೈಲಡಿದು 7:30 ರಾತ್ರಿ 1 ಗಂಟೆ ಮುಟ್ಟ ಶ್ರೀ ಮುಖ್ಯ ಪ್ರಾಣ ದೇವಸ್ಥಾನ ಗುರುನಗರ ಕುಂಪಲ ಮುಖ್ಯ ಭಜನೆ, 5 ಪಕ್ಕ ಅನ್ನ ಸಂತರ್ಪಣೆ ನಡಪುಂಟು. 9 ತಾರೀಕು 4/22 ಶನಿವಾರ ರಾತ್ರಿ 1 ಸರಿಯಾದ ಶ್ರೀ ಕೊರಗಜ್ಜ ಗುಳಿಕ ದೈವಲ್ಲ ಕೋಲ ಪಕ್ಕ ಅನ್ನ ಸಂತರ್ಪಣೆ ನಡಪುಂಟು. ಐತಾರದಾನಿ 10 ತಾರೀಕು ಐತಾರ ಕಾಂಡೆ ಸಾಂಸ್ಕೃತಿಕ ದೀಪ ಬೆಳಗಿಸುವ ಮೂಲಕ ಸಂಜೆ 7 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೂ ಚಾಲನೆ ಕೊರೆಯಲಿಲ್ಲ. ವಿದುಷತಿ ಸ್ವಾತಿ ಭಟ್ ದುರ್ಗ ನಿಲಯ ನೃತ್ಯಾಲಯ ಅಶಯಗೋಲಿ ಮುಗುಮೆರೆದು ನೃತ್ಯ ಆರಾಧನಾ ಕಾರ್ಯಕ್ರಮ. ರಾತ್ರಿ 8 ಗಂಟೆಗೆ ಸರಿಯಾದ ಅನ್ನ ಸಂತರ್ಪಣೆ, ರಾತ್ರಿ 8:30 ಸರಿಯಾದ ಸಭಾ ಕಾರ್ಯಕ್ರಮ, ರಾತ್ರಿ 1 ಸರಿಯಾದ ವೀರ ವಸಂತ್ ಕುಮಾರ್ ಬೈಕಂಪಾಡಿ ಮೆರೆದು ನೃತ್ಯ ವೈಭವ. 5 ಪಕ್ಕ ಶ್ರೀ ಕೊರಗಜ್ಜ ಸೇವಾ ಸಮಿತಿ ಮಹಿಳಾ ಸದಸ್ಯರಿದ್ದು ಪಕ್ಕ ಸ್ಥಳೀಯ ಪ್ರತಿಭೆ ನೃತ್ಯ ವೈಭವ. ಐತಾರದಲ್ಲಿ ರಾತ್ರಿ 10 ಗಂಟೆ ಸರಿಯಾದ ಶಾರದಾಸ್ ಕಲಾವಿದರು ಮಂಜೇಶ್ವರ್ ಮುಕಲ್ನ ತುಳು ನಾಟಕ ಮಾತೆರ್ಲಕ್ಕತ್ತು. 11 ಸೋಮವಾರದ ರಾತ್ರಿ 7 ಗಂಟೆಗೆ ಕಾರ್ಯಕ್ರಮ ಚಾಲನೆ, ಸ್ಥಳೀಯ ಪ್ರತಿಭೆ ನೃತ್ಯ ವೈಭವ. ರಾತ್ರಿ 8:00 ಅನ್ನ ಸಂತರ್ಪಣೆ, ರಾತ್ರಿ 8:30 ಪ್ರಶಸ್ತಿ ವಿಜೇತ ಯಶಸ್ವಿ ಕಲಾ ನಿಕೇತನ ಕಲಾ ತಂಡ ಮಂಟಪದ ಉಪಯೋಗ ವಿಭಿನ್ನ ಶೈಲಿಯ ನೃತ್ಯ ವೈಭವ. 16 ತಾರೀಕು ಅಂಗಾರ ರಾತ್ರಿ 8:30 ಸರಿಯಾದ ದುರ್ಗಾ ಪರಮೇಶ್ವರಿ ಕೃಪಾಘೋಷಿತ ದಶಾವತಾರ ಯಕ್ಷಗಾನ ಮಂಡಳಿ ಬೊಪ್ಪನಾಡು ಮುಕ್ಕಲಿಡಿದು ಯಕ್ಷಗಾನ ಭಕ್ತಿಗ ಬಲಿಮೆ ಚೌಕಿ ಪೂಜಾ ಈ ಪಕ್ಕ ಅನ್ನ ಸಂತರ್ಪಣೆ ನಡಪುಂಟು. ಈ ಮಾದ ಕಾರ್ಯಕ್ರಮಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾಭಿಮಾನಿಗಳಿಗೆ ಸಹಕಾರ ಕೊಡಬೇಕು ವಿನಂತಿ ನಂಬುವುದು. ಹೆಚ್ಚಿನ ಆನಂದ ಇನ್ನು ಮೇರೆಗೆ ಹೃತ್ಪೂರ್ವಕ ಅಭಿನಂದನೆ. ಒಂದು ಸಂಸ್ಥೆ ಕಟ್ಟೋಣ ಆತನ ಒಂದು ಕಟ್ಟಡ ಕಟ್ಟೋಣ 25 ವರ್ಷ ಬಂದ ಒಂದು ಕುಸಲತ್ತು ದಯನ ಬಂಡ ಕೋಣವಂತಿನ ಉಗಿಯವರಿಗೆ ಅಂಜನೆ ಈ 25 ವರ್ಷಗಳು ಈ ಕೊರಗಜ್ಜ ಸೇವಾ ಸಮಿತಿ ಯುವಕ ಮಂಡಲ ಆದಿಪ್ಪು ಅಂಜನೆ ಮಹಿಳಾ ಸಮಿತಿ ಆದಿಪ್ಪು ಮುಗುಳು ಈ 25 ವರ್ಷಗಳು ಎಂತೋ ಭಂಗ ಬಂತಪ್ಪೇನು ಕಲ್ಲಗಂಟೊಂದ ಮುಳ್ಳು ತುಚ್ಚೊಂದ ಹೆಚ್ಚಿನ ಮಾತಾದಿಪ್ಪು ಈ 25 ವರ್ಷಗಳು ಕೆಲವು ಈ ಕೊರಗಜ್ಜ ಸೇವಾ ಸಮಿತಿ ಕೆಲವು ಆಶಯ ಯೋಜನೆ ಅಣ್ಣನೆ ಬಲ್ಲಕನೆ ರಕ್ತದಾನದ ಶಿಬಿರ ದಿಪ್ಪು ಅತನ ಈ ವ್ಯಾಕ್ಸಿನ್ ದೋಷ ದಿಪ್ಪು ಹರಿಪಟ್ಟಣ ವಿಷಯ ದಿಪ್ಪು ಅದರ ಜೋಗ್ಲ ಎಜುಕೇಶನ್ ವಿಷಯ ದಿಪ್ಪು ನೀನು ಮಾತ ಈ ಕೊರಗಜ್ಜ ಸೇವಾ ಸಮಿತಿ ಮತ್ತೊಂದು ಅನೇಕ ವಿಷಯ ಮಸ್ತು ಉಂಟು ಹಣ ಪಾತ್ರನಾದ ನಮಗೆ ಸಮಯದ ಅಭಾವ ಇತ್ತಿನಾದ್ರ ಈತ ಭಕ್ತಿನ ವಿನಂತಿ ನಮ್ಮ ಇನಿತ ಹಿರಿಯರು ಎಂಗ್ಲಿಗೆ ಮಾರ್ಗದರ್ಶಕ ಸದಾಶಿವ ಉಳ್ಳಾಲು ಮೇರೆ ಇವೇರು ನಮ್ಮ ಒಂದು 2 ಪಾತ್ರ ಬಂದು ಏನು ಕಳಕಳಿಯಾದ ವಿನಂತಿ ಪಡ್ಕೊಂಡಿಲ್ಲ. ಇನಿ ಕುಂಪಲ ಆಶ್ರಯ ಕೊರಣಿದ ಕೊರಗಜ್ಜ ಸೇವಾ ಸಮಿತಿ ಬಕ್ಕ ಮಹಿಳಾ ಸಮಿತಿ ಮುಗಿನ 25ನೇ ವರ್ಷದ ಪರ್ವದ ಆಮಂತ್ರಣ ಪತ್ರಿಕೆಯನ್ನು ಈ ಸ್ವಾಮೀಜಿ ಸ್ವಾಮೀಜಿಯನ್ನು ಬಿಡುಗಡೆ ಮಾಡ್ತೇವೆ. ಸುಮಾರು 25-30 ವರ್ಷದ ಪಿರತುನಾಗ ಯಾನು 27-28 ವರ್ಷದ ದುಂಬು ಸೋಮೇಶ್ವರ ಮಂಡಲ ಪ್ರಧಾನ ದುಪ್ಪನ ಸಂದರ್ಭಗಳು ಮುಲ್ಪದ ಬಡವರಿಗೆ ಇಲ್ಲಿ ಜನಕ್ಕೆ ಇಲ್ಲು ಕುರುಡು ಪಲ್ಪನ ಆ ಈ ಕನಸನ್ನು ಹೊಂದಿರುತ್ತೆ. ಆ ಪ್ರಕಾರ ಅನಿತ ಜಿಲ್ಲಾಧಿಕಾರಿಯಿಂದ ಮನವಿ ಮಾಡ್ತಿದ್ದು ಈ ಭಾಗದ ಸುಮಾರು 16 ಎಕರೆ ಇತ್ತಿನ ಜಾಗಿನ ಸರ್ಕಾರ ಜಾಗಿನ ಪಾಪದಕ್ಲಿಗೆ ಇಲ್ಲಿ ಮತ್ತು ಕೊಟ್ಟರೆ ಅವಕಾಶ ಮತ್ತು ಕೊಡೋದು ಪಣ್ಣಾಗ ಆರೋಗ್ಯ ಮನವಿಧಿಯರು ಎಂಕಿನ ಸರ್ಕಾರಿ ನೌಕರರ ಡ್ರೈವರ್ನಕ್ಕೂ ಸುಮಾರು ಜನ ಉಂಡರು ಅಕ್ಲಿಂಗ್ಲ ಈ ಹಕ್ಕುಪತ್ರ ಕೊರ್ಪರಂಚಿನ ವ್ಯವಸ್ಥೆ ನಿಕ್ಲು ಒಪ್ಪುಯರ್ನಂಡ ಖಂಡಿತ ಅವೆಲ್ಲ ಮಪ್ಪಗ ಪಂಡದು ಪಂಡಿನಪ್ಪಗ ಅದನ್ನ ರಿಕ್ವೆಸ್ಟಿಗೆ ಒತ್ತೊಂದು ಇನಿ ಕುಂಪಲಡು ಈ ಆಶ್ರಯ ಕಾಲೋನಿಡು ಸುಮಾರು 187 ಇಲ್ಲ ಕಾರಣ ಆತನು ಅನಿಮಲ್ತಿನ ಆ ಆಶ್ರಯ ಕಾಲೋನಿಡು ಹಿರಿಯಕ್ಕೆ ಮಾತ್ರ ಕೆಲವರು ಶೇಖರಣೆಯವರಿಗೆ ಮೂಲಕ ತೋಜುವರು ಆ ಸಂದರ್ಭದ ಒಂದು ಮಂತಿನಂಚಿನ ಈ ಕೊರಗಜ್ಜ ಸೇವಾ ಸಮಿತಿ ಅಪ್ಪಗನೆಯನ್ನು ಒಂದು ಮಂತಿನಂಚಿನ ಈ ಮಹಿಳಾ ಸಮಿತಿ ರೂಪಕ್ಕ ಪಕ್ಕ ಕೆಲವು ಗೊಂಜೋಲು ಮಾತ್ರ ಟೈಮ್ ಹಿಡಿತಾರೆ ಕೆಲವರು ಮಾತ್ರ ಪುಸ್ತಕ ನೆನಪರ್ಪಜಿತ್ತೆ 25-30 ವರ್ಷ ಅವನು ಬರ್ತದೆ. ಈ ಒಂದು ಸಂಸ್ಥೆ ಎಡ್ಡ ರೀತಿಡು ಬುಲೆದು ಮುಲ್ಪದ ಜನಗಳಿಗೆ ಸೇವೆ ಮಲ್ಪನ ಜೊತೆಗೆ ಎಡ್ಡ ಹೆಚ್ಚಿನ ವಾತಾವರಣ ನಿರ್ಮಾಣ ಮಲ್ಪರೆ ಅವಕಾಶ ಆಗ್ತದೆ. ಈ ಕೊರಗಜ್ಜ ಸೇವಾ ಸಮಿತಿದ ಮುಖಾಂತರ ಧಾರ್ಮಿಕ ಪ್ರಜ್ಞೆಯನ್ನು ಕೊರ್ಪಣಂಚಿನ ವ್ಯವಸ್ಥೆ ಈ ಕ್ಷೇತ್ರದ ಈ ಕೊಲನಿಡ ಆತಂಡು ಆಯ್ತು ಜೊತೆಗೆ ಪಾಪದಕ್ಲಿ ಬಡುತ್ತಿನ
ಅನೇಕ ಸಮಸ್ಯೆಗಳು ಗೊತ್ತಿಲ್ಲ ಅಕ್ಲಿಗೆ ಸ್ಪಂದನೆ ಮಾಡ್ಪುನ ಆರೋಗ್ಯದ ದೃಷ್ಟಿಡಾವಡು ಆರೋಗ್ಯದ ಕ್ಯಾಂಪ್ ಮಾಡ್ಪುನ ಮುಖಾಂತರ ಕೊರೋನಾದ ಸಂದರ್ಭಡು ಪಾಪದಕ್ಲಿಗೆ ಕಿಟ್ಟು ಕೊರ್ಪುನ ಮುಖಾಂತರ ಅನೇಕ ಕಾರ್ಯಕ್ರಮ ಪಾಡೊಂದು ಈ ಭಾಗದ ಜನಕ್ಕಳು ವಿದ್ಯಾವಂತರಾಪಣೆ ಕೂಡ ಎಡ್ಡೆ ಪ್ರಯತ್ನ ಮಾಡ್ತದೆ ಅಕ್ಕಳು ವಿದ್ಯಾವಂತರಾದ ಈ ಪರಿಸರದ ಜೋಕುಲು ಎಡ್ಡೆ ಪುದರ್ಕ ನೋಡು ಪನ್ಪುನ ದೃಷ್ಟಿಲ ಕೂಡ ಎಡ್ಡೆ ಸೇವೆನಿ ಮಹಿಳಾ ಸಮಿತಿ ಬತ್ತ ಕೊರಗಜ್ಜ ಸೇವಾ ಸಮಿತಿ ಮತ್ತದಂಡು ಮುಕ್ಲ ಎಲ್ಲದಿಂದ ನಡ್ಪುಣಂಚಿನ ಕಾರ್ಯಕ್ರಮ 25 ವರ್ಷದ ಕಾರ್ಯಕ್ರಮ ಎಡ್ಡೆ ರೀತಿ ಆವಡು ದೇವರನ್ನ ಹನುಮಾನ್ ದೇವರನ್ನ ಬಗ್ಗೆ ಮಾತ್ರ ಗ್ರಾಮ ದೇವತೆ ನಮ್ಮ ದೇವರ ನಮ್ಮ ನಮಿಂಜಿನ ದೇವರನ್ನ ಆಶೀರ್ವಾದ ಉಪ್ಪಡು ನನಾತ್ ಎಡ್ಡೆ ಕೆಲಸ ಮಾಡ್ಪುಣಂಚಿನ ಅವಕಾಶ ಆವಡು ನಮ್ಮ ಮಾತೆಲ್ಲ ಮಕ್ಕಳಿಗೆ ಸಹಕಾರ ಮಾಡ್ತದೆ ಈ ಸಮಿತಿ ಉತ್ತರೋತ್ತರ ಅಭಿವೃದ್ಧಿ ಆದ ಸಮಿತಿಯ ಮುಖಾಂತರ ಎಡ್ಡೆ ಕೆಲಸ ನಡ್ಪಡೋದು ಪಣ್ಣೊಂದು ಐಕ್ ಸಹಕಾರ ಮಾಡ್ತೀನಂಚಿನ ಈ ಭಾಗದ ಹೋಮ್ ಫ್ರೆಂಡ್ಸ್ ಬೊಕ್ಕ ನಾಗ ಮಾತ ಪದಾಧಿಕಾರಿಗಳ ಮನೆ ಮತ್ತೊಂದು ನಮ್ಮ ಗ್ರಾಮದ ಸೌಹಾರ್ದತೆ ನಮ್ಮ ಕಾಪಾಡೊಂದು ಮಾತೆಲ್ಲ ಮೆಗ್ಗಿಪಲೆಯ ಅಕ್ಕ ತಂಗಡ್ಲಕ್ಕ ಎಡ್ಡೆ ರೀತಿ ಇಟ್ಟಿದ್ದು ಎಡ್ಡೆ ವಾತಾವರಣ ನಿರ್ಮಾಣ ನನಾತ್ ಎಡ್ಡೆ ಪುದರಿ ಕುಂಪಲದ ಸೋಮೇಶ್ವರ ಗ್ರಾಮಡ್ ಇಲ್ಲಿ ಕುಂಪಲದ ಆಶ್ರಯ ಕಾಲೋನಿ ಉಂಡುಗೆ ಈ ಕಾಲೋನಿ ಎಡ್ಡೆ ರೀತಿ ಬೇಲೆ ಮಕ್ಕಳಂಚಿನ ಬೇಲೆ ನೇನು ಪ್ರತಿಯೊಂದು ಸಂಘ ಸಂಸ್ಥೆಗಳು ಮತ್ತೊಂದು ನೇರಿಗೆ ಎಡ್ಡೆ ಪುದರ್ ಬರಡು ರಾಜ್ಯದಾದ್ಯಂತ ಎಡ್ಡೆ ಪುದರ್ ಬರಡು ಪಣ್ಣೊಂದು ಈ ಸಭೆ ಪಾತ್ರ ನಿಕ್ಲೆ ಐಕ್ಯ ಅವಕಾಶ ಕೊಡಂಚಿನ ನಿಕ್ಲೆ ಮಾತ್ರ ಇಲ್ಲ ಎನ್ನ ಸೊಮ್ಮು ಸಂದಾದು ಎನ್ನ ಪಾತ್ರ ಮುತ್ತಾಯ ಮಲ್ಪೋಯ ಅಂಚನೆ ನಮ್ಮಟ್ಟು ಒಳ್ಳೆಯರು ಶಿವತಿರು ದಿನೇಶ್ ಕುಂಬ ಈ ಮೇರೆಗೆ ನಮ್ಮ ಗಣೇಶ್ ಈ ಮೇರೆ ಬರ್ತದೆ ಒಂದು ಪೂಗೊಚ್ಚು ಕೊಡ್ತು ನಮ್ಮ ಇನ್ನಿತ ಈ ಬಳ್ಳಿ ಬರ್ಬದ ಆಮಂತ್ರಣ ಪತ್ರಿಕೆಗೆ ಸ್ವಾಗತ ಕೊಳ್ಳುವುದು ಏನು ಬಹುಶಃ 25ನೇ ವರ್ಷದ ತುಂಬು ಈ ಕೊರಗಜ್ಜ ಕಟ್ಟೆ ಅನ್ನಗಲ ನಾನು ಮೂಲ ಇತ್ಯಾನ ಪಡೆಯರೆ ಮಸ್ತ್ ಖುಷಿ ಆಗ್ಬೋದು ಬಹುಶಃ ಈ ಕಾಲದಲ್ಲಿ ನೆನಪು ಆನಂದನ್ನೇ ಒಕ್ಕ ನವೀನನ್ನೇ ಅಂಚನೆ ನಮ್ಮ ಈ ರಾಗವನ್ನೇ ಮತ್ತು ಆಗಮಟ್ಟಿಗೆ ಇತರರೆಲ್ಲ ಸೇರ್ಬಾರ್ದು ಕೊರಗಜ್ಜನ ಈ ಸ್ತುತಿ ಮಂತ್ರಕ್ಕೋಸ್ಕರ ಒಂದು ಗಟ್ಟು ಬೂಜಿ ಕಲ್ಲು ಕೆಂಪು ಕಲ್ಲು ತೀದು ಸುರುಮಂಚಿನಂಚಿನ ಈ ಕಟ್ಟೆ ಇನಿ ಬಾರಿ ಈ ಬಾಗಡು ಅಭಿವೃದ್ಧಿ ಆದ ಈ ಭಕ್ತರನ್ನ ಕಷ್ಟನ ನೀಗಿ ಸೇರೆ ಒಂದು ಭಕ್ತಿ ಕೇಂದ್ರ ಆದ ಮೂಲಂಜಿ ನಮ್ಮ ಕೈತಲ್ಡೆ ಮಸ್ತ್ ಬೇಲೆ ಮಂತಿನ ಸಮಿತಿಯ ಮೂಲಕ ಮಸ್ತ್ ಬೇಲೆ ಮಾಡ್ತಾರೆ ಅಥವಾ ಭಕ್ತಿಯನ್ನ ಕಷ್ಟನ ಈಡೇರಿ ಸೇರ ಒಂದು ಕೇಂದ್ರ ಬಿಂದು ಆದ ಇನ್ನು 25 ವರ್ಷಕ್ಕಿಂತ ಮೂರು ಕಾರ್ಯಾಚರಣೆ ಮಂತೊಂದು ಪಣಿಯರೆ ಮಸ್ತ್ ಖುಷಿಯಾಗಿದೆ ಇನಿ ಖಾಲಿ ಕೊರಗಜ್ಜನ ಧ್ಯಾನ ಸ್ಥಿತಿ ಮಲ್ಪನತ್ತೆ ಕೋಲ ಮಲ್ಪನತ್ತೆ ಅಥವಾ ಅಕಲ ಅಗಿಯಲು ಸೇವೆ ಅಥವಾ ಆಯ್ತ ಇನಿ ಕೆಲವೊಂದು ಕಟ್ಟೆ ನಮ್ಮ ಇದು ತಗೊಂಡಿಲ್ಲ ವರ್ಷದವರ ಮಾತ್ರ ಅಲ್ಪ ಭಕ್ತಿ ಬಡಾಯಿನ ಒಂದು ಕಾರ್ಯಕ್ರಮ ಅಂತಿಂದ ಒಂದು ದಿನನಿತ್ಯಲ ಕಾಂಡೆ ಬೈಯಡು ಕೊಲ್ಪು ದೀಪ ನಡೆದಿಂಚ ಸಂಕ್ರಮಣ ಕಾರ್ಯಕ್ರಮ ನಡೆದಿಂಚ ಅಜ್ಜಗೆ ಕೊಡ್ತಿನಂಚಿನ ಸಕಲ ಸೌಲಭ್ಯ ಎಲ್ಲ ಅಜ್ಜೆ ನಮ್ಮ ಜೋಗುಡ ಜವಣೆಡ ಮಲ್ಪ ಒಂದು ಊಟದಲ್ಲ ಕಷ್ಟ ನೆರವೇರುತ್ತದೆ ಅಂಚಿನ ದುಂಬದ ದಿನಟ್ಟು ಈ ಒಂದು 25 ವರ್ಷದ ಕಾರ್ಯಕ್ರಮಗಳ ಎಂಕುಲ್ಲ ಎಂಕ್ಲೆಡ ಅಂಚಿನ ಸಹಾಯ ಸಹಕಾರ ಖಂಡಿತವಾದ ಮಲ್ತಿಲ್ಲ ಅಂಚನೆ ಸದಸ್ಯರು ಇಲ್ಲ ಒಂದು ಬಂಡೇರು ಮುಲ್ಪದ ಈ ಒಂದು ಸದಸ್ಯರು ನಮ್ಮ ಈ ಭಾಗಡು ಏತ್ ನಿಂತನಲ್ಲ ಕಮ್ಮಿ ದಯನ್ ಪಂಡ ಹೆಚ್ಚಿನ ಜನಗಳಿಗೆ 6 ಮಂತಿನ ಬೇಲೆ ಅಥವಾ 6 ಮಂತಿನ ಯೋಜನೆ ಗೊತ್ತು ಪಂದೆಗಳು ಆಡಲ್ಲ ಅವೇನು ನಮ್ಮ ಪನ್ನೊಂದು ನಮ್ಮ ಆದ್ಯ ಕರ್ತವ್ಯ ಒಂದೊಂದು ಬೋರ್ ಗುಡ್ಡೆಂಚಿನ ಪ್ರದೇಶ ಇನ್ನು ಆಶ್ರಯ ಕಾಲೋನಿ ಅದು ಒಂದು 350 ಇಲ್ಲು ಮೂಲ ಈ ಏರಿಯಾದ ಬರೋಡಾಂಡ ಮುಖ್ಯ ಕಾರಣ ಆಯ್ತು ಕೇಂದ್ರ ಬಿಂದೇ ಸದಸ್ಯವುಳ್ಳ ದಾಯನ ಒಂದು ಸಂಖ್ಯೆ ಪಡ್ರಲ್ಲ ಇನಿ ಈ ಬಾಗಡು ಈ ನಮ್ಮ ಈ ಗುಡ್ಡೆ ಬರ್ಪನ ಸಾಧಿಟ್ಲ ಅವೇ ಒಂಜಿ ಇಲ್ಲಿಂಚಾಡು ಅವಾಗ ಈ ಒಂಜಿ ಸರ್ಕಾರಿ ಭೂಮಿನ ವಾ ನಮ್ನೆ ಇತ್ತಿನ ಭೂಮಿನ ವಾ ನಮ್ನೆ ಅದು ಆ ಪರಿವರ್ತನೆ ಮಂತ ಇನ್ನು ಜನಕ್ಲೆಗೆ ಸಹಕಾರ ಮಂತೇರ ಅಥವಾ ಇನ್ನು ಒಂಜಿ ಕುಲ್ಲೆರ ಒಂಜಿ ಆಶ್ರಯ ಒಂಜಿ ಇಲ್ಲು ಕಪ್ಪುಣಿ ಬಣ್ಣ ಐತಾತ್ ಮಲ್ಲ ಒಂಜಿ ಭಾಗ್ಯದ ಬೆಲೆ ಓಲ ಐತಿ ನಮ್ಮ ಎತೋ ಕಷ್ಟಡ ಒಲೋಲು ಬಾಡಿಗೆದ ಇಲ್ಲಡು ಕುಲ್ಲೆರ ಎತ್ತು ಕಷ್ಟ ಉಂಡು ಎಂಚ 10 ತಿಂಗಳ ಎಂಚಪ್ಪ ಇಲ್ಲು ಬಗಪ್ಪನ ಒಂಜಿ ಸಂದರ್ಭ ಅಥವಾ ಇಲ್ಲದ್ದು ಕೆಲವೊಂದು ಫ್ಯಾಮಿಲಿ ಅಪಟ ಇಲ್ಲದಂತೆ ಮಾರ್ಗದ ಬರೆಟ್ಟುಕೊಂಡ ಪರಿಸ್ಥಿತಿ ಪುನಗೆಲ್ಲ ಅಲ್ಲಿದ್ದು ಕುಲ್ಲಾದು ಅಕ್ಲಂಚಿನ ಅಕ್ಲೆಗೆ ಗೊತ್ತಿನ ಸೌಕರ್ಯ ಒದಗಾದು ಕೊಡ್ದು ಇನಿ ಒಂಜಿ ಈ ಒಂಜಿ ಭೂಮಿ ಬೇತೆ ಒಂಜಿ ಕನ್ವರ್ಟ್ ಆದಿತ್ತನಲ್ಲ ಅವೇನು ಜನರಲ್ ಬಂತದ್ದು ಇನಿ ಇನ್ನೊಂದು ಕುಲ್ಲೆರ ಜನಕ್ಲೆಗೆ ಹಕ್ಕುಪತ್ರ ಕೊಡ್ತು ಕುಲ್ಲೆರ ಅವಕಾಶ ಮಂತುಕೊಂಡಲ್ಲ ಅಕ್ಲೆ ಇಲ್ಲು
ಕಟ್ಟದುಕೊಳ್ಳ ಶಕ್ತಿ ಇದ್ದಾನೆ ಅವಾಗ ಅಜಿಪ್ಪ ಇಲ್ಲನು ಸ್ವತಃ ಒಂದು ವಿಶೇಷವಾಯಿನ ಒಂದು ಅನುದಾನ ಮಂತದ್ದು ವಿಶೇಷವಾಯಿನ ಒಂದು ಪ್ಲಾನ್ ಮಂತೊಂದು ಅಜಿಪ್ಪ ಇಲ್ಲನು ಕಟ್ಟದು ಕೊರತುಕೊಳ್ಳಾದಿನ ಒಂದು ವ್ಯವಸ್ಥೆ ಪಂಡವು ಬಹಳ ಒಂದು ಮಲ್ಲ ವಿಷಯ ದಂಗಡಿ ಕೆಲವರು ಹಕ್ಕುಪತ್ರ ಕೊಡ್ದು ಬಿಡ್ಬೇರು ಅಥವಾ ಹಕ್ಕುಪತ್ರ ಒಂದು ತಿಕ್ಕೊಂಡು ಅಥವಾ ಜಾಗ ತಿಕ್ಕೊಂಡು ನಾನು ಇಲ್ಲ ಕಟ್ಟನ ಶಕ್ತಿ ಪೂಜೆ ಐಟ್ಲೊಂದು ಅಜಿಪ್ಪ ಇಲ್ಲನೆ ಇಲ್ಲ ಕಟ್ಟದು ಕೊಡ್ತು ಅಕ್ಲೇನು ಪರಿಹಾರ ಸಾಧನೆ ಕೊಟ್ಟದು ಕೊಡ್ತು ಅಕ್ಲೇನು ಕರೆಂಟ್ದ ವ್ಯವಸ್ಥೆ ಡೋರ್ ನಂಬರ್ದ ವ್ಯವಸ್ಥೆ ರೇಷನ್ ಕಾರ್ಡ್ ವ್ಯವಸ್ಥೆ ಇನ್ನು ಹಕ್ಕುಪತ್ರದ ಕೆಲವೊಂದು ಒರಿನ ಜಾಗ ಅಕ್ರಮವಾದ ಇಂಗ್ಲು 1990 ಎಂಗಳೊಂದು ಅಕ್ರಮವಾದ 350 ಇಲ್ಲನ್ನು ಅಕ್ರಮವಾದ ವಯಪರಬಾರ್ದು ಆಯ್ತಾ 2 ವರ್ಷ ಹೋರಾಟ ಮಂತ್ರಿ ಇವತ್ತು ವಯಪರನೆ ಒರಿಪಾರ ಪ್ರಯತ್ನ ಮಾಡಲ್ಲ ಆ ವಯಪರ ಒರಿದಲ್ಲ ಇಲ್ಲಿ ಐಕ್ ಹಕ್ಕುಪತ್ರ ಅವಡು ರೇಷನ್ ಕಾರ್ಡ್ ಅವಡು ಕರೆಂಟ್ ಅವಡು ಡೋರ್ ನಂಬರ್ ಅವಡು ಇತ್ತು ಪೂರ ಮೇಲೆ ಮಲ್ಪೆಲ್ಲ ಹೆಂಗೋ ಬೇತೆ ಸಮಿತಿದ ಬಂದಲ್ಲ ಐಕಲ ಪೂರ್ತಿ ಸಹಕಾರ ಕೊಡ್ತೀನಿ ಸದಸ್ಯಗಳು ಏತನೆಲ್ಲ ಕಮ್ಮಿ ಅಂಚಾದೆ ಕೊರಗಜ್ಜ ಬಕ್ಕ ಈಗಲ್ಲ ಪೂರೈನ ಆಶೀರ್ವಾದ ಖಂಡಿತವಾಗಲ್ಲ ಅವರಿಗೆ ನಾವು ಕುಟುಂಬ ಗುಂಪಾಡು ಸುಮದಿನತ್ತಿಲ್ಲ ಈ ಒಂದು ಕೊರಗಜ್ಜ ಸೇವಾ ಸಮಿತಿಗೆ ಅವ್ರನ್ನ ಪ್ರೋತ್ಸಾಹ ಬಕ್ಕ ಎಂಕೊಲ್ಲ ಅರ್ನೊಟ್ಟಿಗೆಲ್ಲ ಈ ಒಂದು ಸಮಿತಿಗೆ ತುಂಬ ದಿನ ಪಂಪಿನ ಪ್ರಾರ್ಥನೆ ಬಂದೊಂದು ಹಿರಿಯ ಮಾರ್ಗದರ್ಶನ ಹೆಚ್ಚಿನ ಶ್ರೀಯುತ ನಮ್ಮ ಸದಸ್ಯರುಳ್ಳ ಇಬ್ಬರು ಬಂದಿರಿ ಕುಡಾರ ಯಾನರು ತನ್ನ ತಕ್ಕಾದೊಂದು ಅಂಚನೆ ದಿನೇಶನ್ನ ಎಲ್ಲ ಪಾದ್ರಿಗಳ ತನ್ನ ತಕ್ಕಾದ ಯಾನರು ಅಭಿನಂದನೆ ಕೊಡೋದಿಲ್ಲ ನಮ್ಮೊಟ್ಟಿಗೆ ಕುಡಂಜಿ ವ್ಯಕ್ತಿಯಲ್ಲಿ ಶ್ರೀಯುತ ಗಿರೀಶನ್ನೇ ನಾವು ಹಿರಿಯ ವ್ಯಕ್ತಿ ಗಿರೀಶನ್ನೇ ನಮ್ಮ ಗಿರೀಶನ್ನ ದಿಪ್ಪು ಶೀತಲ ದಿಪ್ಪು ನಮ್ಮ ಎಸ್ ಕೆ ಗಿಡ ದನಿಯಾ ದಿಪ್ಪು ರೇಷ್ಮಾ ದಿಪ್ಪು ಮಕ್ಕಳಿಗೆಲ್ಲ ಅಂಚನೆ ಡಿಗ್ಲೆಗೆಲ್ಲ ಬತ್ತಿನ ಮಾತಾಪಿನಿಲ್ಲ ಒಂದೇ ಊರು ಯಾನು ಇನ್ನಿದ ಈ ಕಾರ್ಯಕ್ರಮ ಯಾನು ಧನ್ಯವಾದಗಳು